ಬೆಳ್ತಂಗಡಿ ತಾಲೂಕಿನ ಹೃದಯ ಭಾಗದಲ್ಲಿ ಯಾರಾದರೂ ಸತ್ತರೆ ಅವರಿಗೆ ಮುಕ್ತಿ ಕೂಡ ಸರಿಯಾಗಿ ಸಿಗುವುದಿಲ್ಲ. ಯಾಕಂತಂದರೆ ಬೆಳ್ತಂಗಡಿ ನಗರದಲ್ಲಿ ಇರುವಂತಹ ಸುಸಜ್ಜಿತವಾದಂತಹ ಸ್ಮಶಾನ, ಅದರಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಇದೀಗ ನಾವು ಇರುವಂತಹದ್ದು ಬೆಳ್ತಂಗಡಿ ನಗರ ಭಾಗದ ಸ್ವಲ್ಪ ಕೆಳಭಾಗದಲ್ಲಿ ಇರುವಂತಹ ಮೈದಾನಕ್ಕೆ, ಅಂದರೆ ತಾಲೂಕು ಮೈದಾನಕ್ಕೆ ಹತ್ತಿರದಲ್ಲೇ ಇರುವಂತಹ ಸ್ಮಶಾನದ ಬಾಗಿಲಿನ ಮುಂಭಾಗದಲ್ಲಿದ್ದೇವೆ. ಇದು ಹೊಳೆ ಬದಿಯ ಸ್ಮಶಾನ ಅಂತಲೇ ಇದಕ್ಕೆ ಹೆಸರು. ಇದು ನೋಡಿ ಗೇಟ್, ಈ ಗೇಟ್ ಈ ಸ್ಮಶಾನದಲ್ಲಿ ಏನು ನಡೀತಾ ಇಲ್ಲ ಅನ್ನುವಂಥದ್ದಕ್ಕೆ ಕುರುಹಿನ ರೀತಿಯಲ್ಲಿದೆ. ಇವೆಲ್ಲವೂ ಕೂಡ ಈ ಸ್ಮಶಾನ ಯಾರಿಗೂ ಬೇಡದ ರೀತಿಯಲ್ಲಿ ಇದೆ ಅನ್ನುವಂತಹದ್ದು ಇದಕ್ಕೆ ಸಾಕ್ಷಿ. ಒಳ ಹೋಗುವ ಬಹಳ ವಿಶಾಲವಾದಂತಹ ಪ್ರದೇಶ, ಬಹಳ ಸುಸಜ್ಜಿತವಾದಂತಹ ಪ್ರದೇಶ. ಇಲ್ಲಿ ಬಹಳ ಒಳ್ಳೆಯ ವ್ಯವಸ್ಥೆಗಳು ಇದ್ದಾವೆ ಅನ್ನುವುದಕ್ಕೆ ಪೂರಕವಾಗಿ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಅಲ್ಲಿ ಚಿತಾಗಾರ ಇದೆ, ಅದರ ಜೊತೆಗೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವಂಥ ಕೊಠಡಿಗಳಿದ್ದಾವೆ, ಎಲ್ಲವೂ ಇದೆ. ಆದರೆ ಯಾವುದೂ ಇಲ್ಲದ ಪರಿಸ್ಥಿತಿ ನೋಡಿ. ಬಹಳ ವಿಶೇಷವಾಗಿ ಇಲ್ಲಿ ಬಲಬದಿಯಲ್ಲಿ ಒಂದಷ್ಟು ಯಾವುದೋ ಕಾಲದಲ್ಲಿ ನೆಡಲಾಗಿರುವಂತಹ ಗಿಡಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಗಿಡವನ್ನು ಕಾಪಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಅದರ ಜೊತೆಗೆ ಅಲ್ಲೊಬ್ಬ ಈಶ್ವರನ ಪ್ರತಿಮೆ ಇದೆ. ಆ ಈಶ್ವರನ ಪ್ರತಿಮೆಯನ್ನು ಕೂಡ ತಾವೆಲ್ಲರೂ ಕೂಡ ತೋರಿಸ್ತೇವೆ ನಿಮಗೆ, ಹೇಗೆ ಇದೆ ಅನ್ನುವಂತಹದನ್ನು ತೋರಿಸ್ತೇವೆ. ನೋಡಿ, ಇಲ್ಲಿ ಈಶ್ವರನ ಪ್ರತಿಮೆ ನೋಡಿ. ಅದನ್ನು ಕೊಡುಗೆ ಕೊಟ್ಟವರು ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ, ಇವರು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಈಶ್ವರನ ಪ್ರತಿಮೆಯನ್ನು. ಅಲ್ಲಿಯೂ ಕೂಡ ಸಂಪೂರ್ಣವಾಗಿ ಪೊದೆಗಳು ತುಂಬಿ ಹೋಗಿವೆ. ಅದರ ಜೊತೆಗೆ ಈ ಕಡೆ ಬಂದರೆ ಇಲ್ಲೊಂದೆರಡು ಪಟ್ಟಣ ಪಂಚಾಯತಿನ ಬೇರೆ ಬೇರೆ ಗಾಡಿಗಳನ್ನು ನಿಲ್ಲಿಸಲಾಗಿದೆ. 2 ಗಾಡಿಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಮೇಲ್ಭಾಗದಲ್ಲಿ ಇರುವಂತಹ 3 ಕೊಠಡಿಗಳಲ್ಲಿ ಯಾರಾದರೂ ವಾಸಿಸ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ನಾವು ಚಿತಾಗಾರವನ್ನು ನಿಮಗೆ ತೋರಿಸಬೇಕು. ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ ನೋಡಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂಥದ್ದು ಅದು ಗ್ರೌಂಡು, ಅದು ಸ್ಟೇಡಿಯಂ, ಅದರ ಪಕ್ಕದಲ್ಲೇ ಇರುವಂಥದ್ದು ಸ್ಮಶಾನ. ಈ ಸ್ಮಶಾನದ ಹತ್ತಿರ ಹೋಗುವ, ಯಾಕೆಂತಂದರೆ ಬಹಳ ವಿಶೇಷವಾಗಿ ಇಲ್ಲಿ ಅಂದಿನ ಮುಖ್ಯಾಧಿಕಾರಿಗಳ ಹೆಸರಲ್ಲಿ ಇಲ್ಲೊಂದು ಹಿಂದೂ ರುದ್ರಭೂಮಿ ನೋಡಿ, ನಾನು ನಿಮಗೆ ಪೂರ್ತಿ ತೋರಿಸ್ತೀನಿ. ಹಿಂದೂ ರುದ್ರಭೂಮಿ, ಬೆಳ್ತಂಗಡಿ ನಗರ ಪಂಚಾಯತ್, ಸಹಕಾರ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ. ಚಿತಾಗಾರದಲ್ಲಿ ಶವದಹನದ ವೇಳೆ ಪಾಲಿಸಬೇಕಾದ ಸೂಚನೆಗಳು: 250 kg ಕಟ್ಟಿಗೆ, ತ್ಯಾಜ್ಯ ತೈಲ, ಸೀಮೆಯನ್ನು ಬಳಸಬೇಕು. ಚಿತಾಗಾರದ ಕೆಳಗಡೆಯಲ್ಲಿರುವ ಟ್ರಯರ್ನಲ್ಲಿ ಸ್ವಲ್ಪ ಎಣ್ಣೆ ಅಥವಾ ಬೆರಣಿಯನ್ನು ಇಡಬೇಕು. ಮೇಲೆ 2 ಸಾಲು ಸೌದೆ ಜೋಡಿಸಬೇಕು. ಸೌದೆ ಆಮೇಲೆ ಶವೇರಿಸಿ ಸೌದೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಕಟ್ಟಿಗೆ ಅಥವಾ ಬೆರಣಿಯನ್ನು ಇಡಬೇಕು. ಇದು ಅಲ್ಲಿಯ ರೂಲ್ಸು ಯಾವ ರೀತಿಯಾಗಿದೆ ಅಂತ. ಯಾವುದೇ ಬಟ್ಟೆ ಇಡಬಾರ್ದು. 24 ಗಂಟೆಗಳ ಬೂದಿ ಸಂಗ್ರಹಿಸಬೇಕು. ಶವಗಾರದ ಮೇಲೆ ನೀರು, ಉಪ್ಪು ನೀರು ಸಿಂಪಡಿಸಬಾರ್ದು. ಶವದೊಂದಿಗೆ ತಂದ ದಕ್ಷಿಣೆ ಕಾಸು, ತೆಂಗಿನಕಾಯಿಯನ್ನು ಹರಿಶ್ಚಂದ್ರ ಕಟ್ಟೆಯಲ್ಲಿಟ್ಟು ತ್ಯಾಜ್ಯ ವಸ್ತುಗಳನ್ನು ದೂರ ಎಸೆದು ರುದ್ರಭೂಮಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ. ಇದು ಇಲ್ಲಿನ ಪರಿಸ್ಥಿತಿ. ನೋಡುವ, ಇಲ್ಲಿ ಒಳಭಾಗ ಇದು ನೋಡಿ, ಇಲ್ಲೆಲ್ಲವೂ ಕೂಡ ಈ ರುದ್ರಭೂಮಿ. ಅದೆಷ್ಟೋ ನಮ್ಮ ಊರಿನವರು ಅಥವಾ ನಮ್ಮ ಈ ಒಂದು ಊರಿನಲ್ಲಿ ಮರಣವನ್ನು ಅಪ್ಪಿದವರು ಇಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಮಾಡ್ಕೋಬೋದಿತ್ತು, ಅಥವಾ ಅಂತಿಮವಾದಂತಹ ಕ್ಷಣಗಳನ್ನು ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಅವರಿಗೆ ಕರುಣಿಸ್ಬೋದಿತ್ತು. ಎಲ್ಲ ಸುಸಜ್ಜಿತವಾದಂಥ ವ್ಯವಸ್ಥೆ ನೋಡಿ ಹೇಗಿದೆ ವ್ಯವಸ್ಥೆ ಅನ್ನುವಂಥದ್ದು ನೀವು ನೋಡ್ತಾ ಇದ್ದೀರಿ. 2 ಚಿತಾಗಾರಗಳಿದ್ದಾವೆ, ಒಂದಲ್ಲ 2 ಚಿತೆಗಳಿದ್ದಾವೆ. ಈ ಚಿತೆಯಲ್ಲಿ ಈಗ ಪ್ಲಾಸ್ಟಿಕ್ ಬಾಟ್ಲಿಗಳೇ ತುಂಬಿ ಹೋಗಿವೆ ನೋಡಿ. ಇದು ನೋಡಿ ಎಷ್ಟು ಚಂದ ಸ್ವಚ್ಛಂದವಾಗಿ ಬೆಳೆದಿದೆ. ಇದೆಲ್ಲ ಬೆಳೆದಿದೆ ಅಂದರೆ ಈ ಬೀಳು ಬೆಳೆದಿರುವಂತಹ ರೀತಿಯಲ್ಲೇ ಗೊತ್ತಾಗ್ತದೆ ಈ ಚಿತಾಗಾರಕ್ಕೆ ವರ್ಷ ಎಷ್ಟಾಯಿತು ಅನ್ನುವಂಥದ್ದು. ಸಂದೀಪ್ ಸ್ವಲ್ಪ ಒಳಗೆ ತೋರಿಸಿ ಸಂದೀಪ್, ಹೇಗಿದೆ ಅನ್ನುವಂಥದ್ದು ನೋಡಿ. ಇದು ನಮ್ಮ ವಾಸ್ತವ ಪರಿಸ್ಥಿತಿ ನೋಡಿ. ಇದು ಚಿತಾಗಾರ. ಇದು ಇಲ್ಲಿ ಚಿತೆಯ ಒಳಗೆ ಸಂಪೂರ್ಣ ಪ್ಲಾಸ್ಟಿಕ್ಕನ್ನು ತುಂಬಿಸಿಡಲಾಗಿದೆ. ಬಹಳ ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಿ ಚಿತೆಯ ಒಳಗೆ ಏನಿದೆ ಅನ್ನುವಂಥದ್ದು. ಪ್ಲಾಸ್ಟಿಕ್ಕನ್ನು ತುಂಬಿಸಲಾಗಿರುವಂಥ ಪರಿಸ್ಥಿತಿ ಇದೆ. ಇದು ನಮ್ಮ ಬೆಳ್ತಂಗಡಿ ತಾಲೂಕಿನ ನಗರದಲ್ಲಿರುವಂಥ ಚಿತಾಗಾರದ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವತ್ತೋ ಇಟ್ಟಂತಹ ಕೆಲವು ವಸ್ತುಗಳಿದ್ದಾವೆ, ಆದರೆ
ಇದು ಯಾಕೆ ಯೂಸ್ ಆಗ್ತಿಲ್ಲ? ಇದಕ್ಕೆ ಉತ್ತರಿಸಬೇಕಾದವರು ಅಧಿಕಾರಿಗಳು. ಯಾವಾಗ ಉತ್ತರಿಸ್ತಾರೋ ಅದು ಯಾವಾಗ ಇದಕ್ಕೆ ಉತ್ತರ ಸಿಗುತ್ತೋ ಗೊತ್ತಿಲ್ಲ. ಅಲ್ಲೊಂದು ಒಂದು ಶವವನ್ನು ಮಲಗಿಸುವಂತಹ ಒಂದು ಸಾಧನ ಇದೆ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಮೇಲ್ಭಾಗ ನೋಡಿ ಇದು ಹೇಗಿದೆ ಅನ್ನೋದು ಬಹಳ ಸುಸಜ್ಜಿತವಾಗಿದೆ, ಏನು ತೊಂದರೆ ಇಲ್ಲ, ಅಷ್ಟು ಚಂದವಾಗಿ ನಿರ್ಮಿಸಲಾಗಿದೆ. ನಿರ್ಮಿಸುವಾಗ ಗ್ರಾಮಾಭಿವೃದ್ಧಿ ಯೋಜನೆಯವರು ಬಹಳ ನೆರವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಈ ಚಿತಾಗಾರದಲ್ಲಿ ಗೊತ್ತಾಗ್ತದೆ ಬೋರ್ಡ್ನಲ್ಲಿ. ಇನ್ನು ಬರ್ತೇವೆ, ಇನ್ನು ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕಿದೆ. ಇದು ಒಳಗಿನ ಭಾಗ. ಆದರೆ ಹೊರಗಿನ ಭಾಗ ನೋಡಿ, ಇಲ್ಲೆಲ್ಲ ಅವತ್ತೆಲ್ಲ ಮಾಡಿದಂಥ ಕೈಂಕರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಬಳಸಲಾದಂಥ ಕೆಲವು ವಸ್ತುಗಳಿದ್ದಾವೆ. ಇದು ನೋಡಿ, ಇಲ್ಲಿ ಒಂದು ಕೋಣೆ ಇದೆ. ಈ ಕೋಣೆಯು ಕೂಡ ಬಹಳ ಅಚ್ಚುಕಟ್ಟಾಗಿದೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿದರೆ ಈಗಲೂ ಕೂಡ ಬಳಸಲು ಯೋಗ್ಯವಾದಂಥ ರೀತಿಯಲ್ಲಿದೆ. ಯಾಕೆ ಬಳಸ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ನಾವು ಇಲ್ಲಿ ನಿಮಗೆ ಒಂದನ್ನೇ ತೋರಿಸ್ತಾ ಇರೋದೇನು ಅಂತಂದರೆ, ನಮ್ಮ ಬೆಳ್ತಂಗಡಿ ತಾಲೂಕಿನ ನಗರದಲ್ಲಿರುವಂತಹ ಚಿತಾಗಾರದ ವ್ಯವಸ್ಥೆ ಹೀಗಿದೆ ಅನ್ನುವಂಥದ್ದು. ಇದು ನಗರ ಪಂಚಾಯತ್ನ ಅಡಿಗೆ ಸೇರಿರುವಂಥದ್ದು. ನೋಡಿ, ಇಲ್ಲಿ ಇನ್ನೊಂದು ಕೊಠಡಿ ಇದೆ. ಆ ಕೊಠಡಿಯ ಪರಿಸ್ಥಿತಿ ಹೀಗಾಗಿದೆ. ಬನ್ನಿ ಒಳಭಾಗಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಇದು ನೋಡಿ, ಇದು ಇನ್ನೊಂದು ಕೊಠಡಿ. ಈ ಕೊಠಡಿಯ ಪರಿಸ್ಥಿತಿ ಈ ರೀತಿ ಇದೆ. ಅದರಲ್ಲೊಂದು ಬೆಂಚ್ ಇತ್ತು, ಆ ಬೆಂಚಿಯ ಪರಿಸ್ಥಿತಿ ಈ ರೀತಿ ಇದೆ. ಇದಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ, ಏನಿಲ್ಲ. ಇದು ನೆಕ್ಸ್ಟಿಗೆ ನನ್ನ ಪ್ರಕಾರ ಈ ಕಸವನ್ನು ತುಂಬಿಸಿಡಲಿಕ್ಕೆ ಮಾಡುವಂತಹ ಡಂಪಿಂಗ್ ಯಾರ್ಡ್ ಆಗುತ್ತೋ ಗೊತ್ತಿಲ್ಲ. ನೋಡಿ, ಆ ಶಟರನ್ನು ಎಳೆದವರು ಅದನ್ನಂತೂ ಕೆಳಗಂತ ಇಳಿಸಿಲ್ಲ. ಈಗ ಅದನ್ನು ಇನ್ನು ಇಳಿಸ್ಲಿಕ್ಕಲ್ಲ, ಇನ್ನು ಅದನ್ನು ಮರು ನಿರ್ಮಾಣ ಮಾಡಬೇಕಂತ ಅನಿವಾರ್ಯತೆ ಇದೆ. ಅದರ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಅದು ಕೂಡ ಇವತ್ತೋ ನಾಳೆಯೋ ಅನ್ನುವಂಥ ಪರಿಸ್ಥಿತಿಯಲ್ಲಿದೆ. ನೋಡಿ, ಇದು ಸ್ಮಶಾನದ ಎರಡೂ ಕಡೆಗೂ ಹೇಗೆ ಬಹಳ ಅಚ್ಚುಕಟ್ಟಾಗಿರುವಂಥ ಪ್ರದೇಶ ನೋಡಿ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದೆಲ್ಲ ಇಲ್ಲಿ ಕಸ, ಬಿಲ್ಡಿಂಗ್ನ ಡಬ್ಲಿಸ್ಗಳನ್ನು ಇಲ್ಲಿ ಹಾಕಲಾಗಿರೋದು, ಡಬ್ಲಿಸ್ಗಳನ್ನೆಲ್ಲ ಇಲ್ಲಿ ತಂದು ಹಾಕಿದ್ದು, ನಂತರ ಕಸ ತಂದು ಹಾಕಿರುವಂಥದ್ದು ಇದೆ. ಇಡೀ ಸ್ಮಶಾನದ ಸುತ್ತಮುತ್ತ ಇರುವಂಥ ಪ್ರದೇಶ ನೋಡಿ. ಇದು ಸ್ಮಶಾನ, ಇದು ಸ್ಮಶಾನದ ಬ್ಯಾಕ್ ಸೈಡ್ ನೋಡಿ. ಇಲ್ಲೊಂದು ಮೋರಿಯ ರೀತಿಯಲ್ಲಿ ಹಾಕಿದ್ದಾರೆ. ಸಂದೀಪ್ ಈ ಕಡೆ ಬನ್ನಿ. ನೋಡಿ, ಅಲ್ಲಿ ಮೋರಿ ರೀತಿಯಲ್ಲಿ ಹಾಕಿದ್ದಾರೆ. ಅದೆಲ್ಲ ಪೊದೆಗಳು ಬೆಳೆದು ಸಂಪೂರ್ಣವಾಗಿ ಇದು ಸ್ಮಶಾನ ಅಂತ ಹೇಳಿದರೆ ಯಾರಿಗೂ ಬೇಡವಾದ ಸ್ಥಳ ಅನ್ನುವಂಥ ರೀತಿಯಲ್ಲಿ ಏನು ಹೇಳ್ತೇವೆ ಅದಕ್ಕೆ ಸರಿಯಾಗಿದೆ. ಇಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರನ್ನು ಲಾಯಿಲಕ್ಕೆ ಕರ್ಕೊಂಡು ಹೋಗೋದು, ಲಾಯಿಲದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡೋದು ಅಂತ. ಅಂದರೆ ನಗರ ಪಂಚಾಯತ್ನ ವ್ಯಾಪ್ತಿಯಲ್ಲಿ ತೀರ್ಕೊಂಡವರನ್ನು ಲಾಯಿಲ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋದು ಅನ್ನುವಂತಹದ್ದು ರೂಢಿ. ಈಗ ಇದು ವಾಸ್ತವ ಸ್ಥಿತಿ. ಬೇರೆ ಬೇರೆ ಸ್ಮಶಾನಗಳ ಪರಿಸ್ಥಿತಿಯನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀವಿ. ಇದು ಮೊದಲ ಪ್ರಯತ್ನ. ಯಾಕಂತಂದರೆ ಇದರ ಒಳಭಾಗಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಒಂದು ಕಾರಣ ಉಂಟು. ಈ ಸ್ಮಶಾನ ಹೊಳೆ ಬದಿ ಅಂತ ನೋಡಿ, ಅಲ್ಲಿ ಇರುವಂಥದ್ದು ಹೊಳೆ. ನಡುವಲ್ಲಿ ಗ್ಯಾಪ್ ಏನು ಕಾಣ್ತಾ ಇದೆ ಅದು ಹೊಳೆ. ಅದರ ಆ ಪಕ್ಕದಲ್ಲಿ ರಬ್ಬರ್ ತೋಟ ಇದೆ. ಅದರ ಪಕ್ಕದಲ್ಲಿ ಹರಿತಾ ಇರುವಂಥದ್ದು ಸೋಮಾವತಿ ನದಿ. ಈ ಸೋಮಾವತಿ ನದಿಯ ಪಕ್ಕದಲ್ಲೇ ಇರುವಂತಹದ್ದು ಈ ಸ್ಮಶಾನ. ಹೊಳೆ ಬದಿಯ ಸ್ಮಶಾನ ಹಾಳುಗಿಡವಿದ್ದಾರೆ. ಹೊಳೆ ಬದಿಯ ಸ್ಮಶಾನವನ್ನು ಯಾರೂ ಉಪಯೋಗಿಸ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಇದನ್ನು ನಾವು ಹೇಗೆ ಪ್ರಶ್ನಿಸ್ತೀವೋ ಹಾಗೆ ಜನರು ಕೂಡ ಪ್ರಶ್ನೆ ಮಾಡಬೇಕು. ಇದು ವಾಸ್ತವ ಪರಿಸ್ಥಿತಿ. ನಮ್ಮ ನೋಡಿ ಹೇಗೆ ಬೆಳೆದು ನಿಂತಿದೆ ಎಲ್ಲ ಕಳೆಗಿಡಗಳು ಅನ್ನುವಂಥದ್ದನ್ನು ನಮಗೆ ತೋರಿಸ್ತಾ ಇದ್ದೀವಿ. ಇದು ವಾಸ್ತವ ಪರಿಸ್ಥಿತಿ. ಸರ್ಕಾರದ ಹಣ, ಜನರ ಹಣ, ಅದನ್ನು ಉಪಯೋಗಿಸಿ ಮಾಡಲಾಗಿರುವಂಥ ಕಟ್ಟಡ, ಯಾವ ರೀತಿ ಅದನ್ನು ಮೂಲೆಗುಂಪು ಮಾಡಲಾಗಿದೆ, ಸರ್ಕಾರದ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಉಪಯೋಗಿಸಲಾಗ್ತಾ ಇದೆ, ಇದನ್ನು ಯಾವ ರೀತಿಯಾಗಿ ಹಾಳುಗೆಡವಲಾಗಿದೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಇದು. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.